ಕುಂದಾಪುರ ತಾಲೂಕು ಹರ್ಕೂರು ಮೀಸಲು ಅರಣ್ಯದಲ್ಲಿ ಬೇಟೆಗಾರರ ತಂಡ ವಾಹನದಲ್ಲಿ ಆಗಮಿಸಿ ಬೇಟೆಗೆ ಸಂಚು ರೂಪಿಸುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಇಲಾಖೆಯವರನ್ನು ಕಂಡ ಬೇಟೆಗಾರರು ಬೊಲೆರೋ ವಾಹನದಲ್ಲಿ ಪರಾರಿಯಾಗಲು ಯತ್ನಿಸಿದ್ದಾರೆ. ಮುಳ್ಳಿಕಟ್ಟೆ ವ್ಯಾಪ್ತಿಯಲ್ಲಿ 15 ಕಿಲೋಮೀಟರ್ ಆರೋಪಿಗಳ ವಾಹನವನ್ನು ಇಲಾಖಾ ಜೀಪಿನಲ್ಲಿ ಬೆನ್ನತ್ತಿದ್ದು, ಕೆಂಚನೂರು ಬಳಿ ತೆಂಗಿನ ಮರಕ್ಕೆ ಬೊಲೆರೋ ಗುದ್ದಿದ ಬೇಟೆಗಾರರು ವಾಹನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ. ಬೊಲೆರೋದಲ್ಲಿ 4 ಆರೋಪಿಗಳಿದ್ದ ಶಂಕೆ ಇದ್ದು, ಇಲಾಖಾ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಾಹನದಲ್ಲಿದ್ದ ಕಬ್ಬಿಣದ ರಾಡ್, ಟರ್ಪಲ್, ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಕುಂದಾಪುರ ವಲಯ ಅರಣ್ಯಾಧಿಕಾರಿ ಪ್ರಭಾಕರ ಕುಲಾಲ್, ಉಪವಲಯ ಅರಣ್ಯಾಧಿಕಾರಿ ದಿಲೀಪ್, ಅರಣ್ಯ ರಕ್ಷಕರಾದ ಮಂಜುನಾಥ ನಾಯಕ್, ಬಂಗಾರಪ್ಪ, ಜೀಪು ಚಾಲಕ ಅಶೋಕ್ ಭಾಗಿಯಾಗಿದ್ದರು. ಉದಯಣ್ಣ ರಾತ್ರಿ 2 ಗಂಟೆ ಹಾಗೆ ಕುಂದಾಪುರ ತಾಲೂಕು ಹರ್ಕೂರು ಗ್ರಾಮದ ಹರ್ಕೂರು ಮೀಸಲು ಅರಣ್ಯದ 7 ಸುತ್ತಿನ ಕೋಟೆ ಎಂಬಲ್ಲಿ ಶಿಕಾರಿ ಮಾಡ್ತಾ ಇದ್ದಾರೆ ವೆಹಿಕಲ್ ಇಟ್ಕೊಂಡು ಅನ್ನೋ ಒಂದು ಮಾಹಿತಿ ಮೇರೆಗೆ ನಾವು ಅಲ್ಲಿ ನಮ್ಮ ಜೀಪನ್ನು ತೆಗೆದುಕೊಂಡು ಸುಮಾರು ದೂರದಲ್ಲಿ ಜೀಪನ್ನು ಇಟ್ಟು ಆ ಸ್ಥಳಕ್ಕೆ ಹೋದಂತೆ ಒಂದು ವೆಹಿಕಲ್ಲು ನಿಂತ್ಕೊಂಡಿರೋದು ಕಂಡು ಬರ್ತದೆ. ಮತ್ತು ಆ ವೆಹಿಕಲ್ಗೆ ಒಂದು ದೂರದಿಂದ ಆಯುಧಗಳನ್ನು ಹಿಡ್ಕೊಂಡು ವೆಹಿಕಲ್ಲಿಗೆ ಹತ್ತಿರೋದು ನನ್ನ ಕಂಡು ಬಂದಾಗ ನಮ್ಮ ಸಿಬ್ಬಂದಿಯವರೆಲ್ಲ ಸೇರಿ ಅವ್ರನ್ನ ಹಿಡಿಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ಜೀಪನ್ನು ಓಡಿಸ್ಕೊಂಡು ಪರಾರಿ ಆಗಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ನಮ್ಮ ಜೀಪು ಗಾಡಿಯನ್ನು ಬೆನ್ನಟ್ಕೊಂಡು ಬಂದು ಹರ್ಕೂರಿನಿಂದ ಮುಳ್ಳಿಕಟ್ಟೆ ಹಾಗೆ ಸುಮಾರು ಅರ್ಧ ಗಂಟೆಗಳ ಕಾಲ, ಸುಮಾರು 15ರಿಂದ 16 ಕಿಲೋಮೀಟರ್ಗಳ ಕಾಲ ಅದನ್ನು ಬೆನ್ನಟ್ಟಿಕೊಂಡು ಬಂದು ನಂತರ ಕೊನೆಯದಾಗಿ ಕೆಂಚನೂರು ಗ್ರಾಮ ಗಣಪತಿ ಶೆಟ್ಟರ ಮನೆಯವರ ಹತ್ತಿರ ಅದನ್ನು ಜೀಪು ಮನೆಯ ತೆಂಗಿನ ಮರದ ಹತ್ರ ಹೊಡೆದು ಜೀಪ್ ನಿಂತು ಅದನ್ನು ನಾವು ಹಿಡಿದಿರ್ತೀವಿ. ಅದು ನಮಗೆ ಕಾಡು ಪ್ರಾಣಿಗಳನ್ನು ಹೊಡಲಿಕ್ಕೆ ಬಂದಿರೋದಂತ ಖಚಿತ ಆಗಿರ್ತದೆ. ಅದರಿಂದ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತೀವಿ. ಆರೋಪಿಗಳು ಪರಾರಿಯಾಗಿರ್ತಾರೆ. ಒಂದು ಬೊಲೆರೋ ವಾಹನ, ಟಾರ್ಪಲ್ಲು ಮತ್ತು ಒಂದು ಕಬ್ಬಿಣದ ರಾಡ್ ಇದನ್ನು ವಶಪಡಿಸಿಕೊಂಡಿರ್ತೀವಿ. ಒಂದು ಮೊಬೈಲ್ ಫೋನ್ ಸಹ ಸಿಕ್ಕಿರ್ತದೆ. ಆ ವ್ಯಕ್ತಿಗಳು ಗಣಪತಿ ಶೆಟ್ಟರ ಮನೆ ಆಚೀಚೆಗೆ ರಾತ್ರಿ ಹೊತ್ತಿನಲ್ಲಿ ಓಡೋಗಿರೋದ್ರಿಂದ ತಕ್ಷಣ ಅವ್ರನ್ನ ಹಿಡಿಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಮುಂದಿನ ಎನ್ಕ್ವೈರಿ ನಡೀತದೆ. ಎಷ್ಟು ಜನ ಇದ್ದರು? ಉತ್ಸವದಲ್ಲಿ ಸಾಮಾನ್ಯವಾಗಿ ಜಿಂಕೆ, ಕಾಡು ಹಂದಿ, ಕಡವೆಗಳು ಇರೋದ್ರಿಂದ ಅದನ್ನು ಹೊಡೆಯುವ ಸಂಚೆ ಇರ್ಬೋದೆನ್ನುವುದು ನಮ್ಮ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾಯಿದೆ. ಇನ್ನು ಸಂಪೂರ್ಣ ತನಿಖೆ ಆದ ನಂತರ ಯಾಕೆ ಬಂದಿದ್ದಾರೆ ಅನ್ನೋದು ಯಾರಾದರೂ ಆರೋಪಿಗಳು ನಮಗೆ ಸಿಕ್ಕಿದ ತಕ್ಷಣ ಗೊತ್ತಾಗ್ತದೆ. ಎಷ್ಟು ಜನ ಆರೋಪಿಗಳು? ಅವರು ವಾಹನ ಚಾಲಕ ಸೇರಿ 4 ಜನ ನಮಗೆ ಗಾಡಿಯಲ್ಲಿರುವುದು ಕಂಡು ಬಂದಿದೆ. ಗಾಡಿಯಲ್ಲಿ ಏನಾದರೂ ಐಟಮ್ ಸಿಕ್ಕಿತ್ತು? ಗಾಡಿಯಲ್ಲಿ ಅವರ ಗಾಡಿ ಅಂದರೆ ಅವರ ವಾಹನವನ್ನು ಇಲ್ಲಿ ಪ್ರಾಣಿಗಳನ್ನ ಬೇಟೆಯಾಡಿ ತಗೊಂಡೋಗ್ಲಿಕ್ಕೋಸ್ಕರ ಮಾರ್ಪಾಡು ಮಾಡಿಕೊಂಡಿದ್ದಾರೆ. ಟಾರ್ಪಲ್ಲು ಮತ್ತು ಹಿಂದುಗಡೆಯ ಯಾವುದು ಸೀಟ್ಗಳನ್ನ ಕಿತ್ತಿಟ್ಟಿದ್ದಾರೆ. ಆದ್ದರಿಂದ ಅದರಲ್ಲಿ ಸದ್ಯದಲ್ಲಿ ಯಾವುದೇ ಮೆಟೀರಿಯಲ್ ಅಂದರೆ ಪ್ರಾಣಿಗಳದ್ದು ಯಾವುದು ನಮಗೆ ಸಿಕ್ಕಲಿಲ್ಲ. ಹುಡುಕ್ತಾ ಇದ್ದೇವೆ. ಸಾಧಾರಣ